ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಿಜವಾಗಿಯೂ ನಮ್ಮ ಹೆಸರಿನ ಅಕ್ಷರಗಳು ನಮ್ಮ ವ್ಯಕ್ತಿತ್ವ ಅಥವಾ ಗುಣಗಳನ್ನು ನಿರ್ಧರಿಸಬಹುದಾ? ಕೆಲವರ ಪ್ರಕಾರ ಹೌದೆಂದಾದರೆ ಇನ್ನು ಕೆಲವರು ಮೂಢನಂಬಿಕೆ ಎನ್ನಬಹುದು. ಈಗಿನ ಕಾಲದವರು ತಮ್ಮ ಪ್ಯಾಷನ್ಗೆ ತಕ್ಕನಾಗೆ ಹೆಸರುಗಳನ್ನು ಇಡುತ್ತಾರೆ. ಆದರೆ ಇಂದಿನ ಕಾಲದವರು ಮಗು ಹುಟ್ಟಿದಾಗ ಗಳಿಗೆ ಗ್ರಹಗತಿಗಳ ಆಧಾರದಲ್ಲಿ ಮಗುವಿನ ಗುಣಗಳನ್ನು ನಿರ್ಧರಿಸಿ ಯಾವ ಹೆಸರಿಡಬಹುದೆಂದು ಸೂಚಿಸುತ್ತಿದ್ದರು. ಇವತ್ತಿನ ವಿಡಿಯೋದಲ್ಲಿ ಎ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಗುಣಲಕ್ಷಣಗಳನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಎ ಅಕ್ಷರವು ತುಂಬಾ ಪ್ರಭಾವಶಾಲಿ ಅಕ್ಷರವಾಗಿದ್ದು, ಯಾರ ಹೆಸರು ಎ ಅಕ್ಷರದಿಂದ ಆರಂಭವಾಗುತ್ತದೆಯೋ ಅವರು ತುಂಬಾ ಧೈರ್ಯವಂತರಾಗಿದ್ದು, ಅವರ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಹಿಡಿದ ಕಾರ್ಯವನ್ನು ಸಾಧಿಸುವವರೆಗೂ ಬಿಟ್ಟುಕೊಡದ ಛಲಗಾರರಾಗಿರುತ್ತಾರೆ. ಅವರು ಸಾಹಸ ಪ್ರವೃತ್ತಿಯವರಾಗಿದ್ದು ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡವರಾಗಿದ್ದು ಸದಾ ಸ್ವಾತಂತ್ರ್ಯವನ್ನು ಬಯಸುವವರಾಗಿರುತ್ತಾರೆ. ಇನ್ನೊಬ್ಬರ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವ ವಿಶೇಷ ಪ್ರವೃತ್ತಿ ಉಳ್ಳವರಾಗಿರುತ್ತಾರೆ. ಸದಾ ಸಾಹಸ ಪ್ರವೃತ್ತಿಯನ್ನು ಹೊಂದಿರುವ ಇವರು ಯಾವುದೇ ಸನ್ನಿವೇಶವನ್ನು ಎದುರಿಸುತ್ತಾರೆ ವಿನಃ ಅವಿತುಕೊಳ್ಳುವ ಜಾಯಮಾನವನ್ನು ಹೊಂದಿರುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಬೇರೆ ಅಕ್ಷರಗಳ ಗುಣಲಕ್ಷಣಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.